ಭೂಗತ ಪಾತಕಿ ರವಿ ಪೂಜಾರಿ ಸಹಚರನನ್ನು ಕೊಲ್ಲಲು ಸ್ಕೆಚ್ ಹಾಕಿಕೊಂಡಿದ್ದ ಮತ್ತು ದರೋಡೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವ 4ವರನ್ನು ಮಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕುಲಶೇಖರದ ದೀಕ್ಷಿತ್ ಪೂಜಾರಿ, ಸೋಮೇಶ್ವರದ ಚಂದ್ರ ಪೂಜಾರಿ, ಕೋಟೆಕಾರ್ನ ಪ್ರಜ್ವಲ್ ಮತ್ತು ಸಂತೋಷ್ ಪೂಜಾರಿ ಯಾನೆ ನಾಯಿಸಂದು ಎಂಬುವರು ಬಂಧಿತ ಆರೋಪಿಗಳು. ನಗರದ ಕುಲಶೇಖರದಲ್ಲಿ ಮಾರ್ಚ್ 17ರಂದು 3ರಿಂದ 4 ಅಪರಿಚಿತರು ಸ್ಕೂಟರ್ ಸವಾರರನ್ನು ಅಡ್ಡಗಟ್ಟಿ ಚೂರಿ ತೋರಿಸಿ ಜೇಬಿನಲ್ಲಿದ್ದ ಮೊಬೈಲ್, ಹಣ, ಪವರ್ ಬ್ಯಾಂಕ್, ಎಟಿಎಂ ಕಾರ್ಡ್ ಕಿತ್ತುಕೊಂಡು ಸ್ಕೂಟರ್ ಸುಲಿಗೆ ಮಾಡಿದ್ದರು. ಪ್ರಕರಣದ ತನಿಖೆ ನಡೆಸಿದ ವೇಳೆ ಈ 4 ಆರೋಪಿಗಳು ಸಿಕ್ಕಿಬಿದ್ದಿದ್ದು ವಿಚಾರಣೆ ವೇಳೆ ಹಲವಾರು ಅಂಶಗಳನ್ನು ಬಾಯ್ಬಿಟ್ಟಿದ್ದಾರೆ. 4 ಮಂದಿ ರೌಡಿ ಶೀಟರ್ಗಳಾಗಿದ್ದು ದೀಕ್ಷಿತ್ ಮೇಲೆ ಈಗಾಗಲೇ 12 ಪ್ರಕರಣಗಳು, ಚಂದ್ರಹಾಸ್ ವಿರುದ್ಧ 7 ಪ್ರಕರಣಗಳು, ಪ್ರಜ್ವಲ್ ವಿರುದ್ಧ 9 ಪ್ರಕರಣಗಳು ಮತ್ತು ಸಂತೋಷ್ ವಿರುದ್ಧ 2 ಪ್ರಕರಣಗಳು ದಾಖಲಾಗಿವೆ. ಇವರುಗಳು ಜೈಲಿನಲ್ಲಿರುವ ಕುಖ್ಯಾತ ಗ್ಯಾಂಗ್ನಲ್ಲಿ ಡ್ರಗ್ಸ್ ದಂಧೆ, ಮರಳು ದಂಧೆ, ಹಫ್ತಾ ವಸೂಲಿಯಂತಹ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈ ಆರೋಪಿಗಳು ದೊಡ್ಡ ಗ್ಯಾಂಗ್ ಕಟ್ಟಿಕೊಂಡು ಎದುರಾಳಿಗಳಾದ ಪ್ರದೀಪ್ ಮೆಂಡನ್, ಮಂಕಿ ಸ್ಟ್ಯಾಂಡ್, ವಿಜಯ್ ಗ್ಯಾಂಗ್ನವರನ್ನು ಗುರಿಯಾಗಿಸಿ ಹತ್ಯೆ ಮಾಡಲು ಸಂಚು ರೂಪಿಸಿದ್ದರು. ಇದಕ್ಕಾಗಿ ಮಾರಕಾಸ್ತ್ರಗಳನ್ನು ಹೊಂದಿರುವ ಮತ್ತು ಇತರರನ್ನು ಸೇರಿಸಿ ಗ್ಯಾಂಗ್ ಕಟ್ಟುತ್ತಿದ್ದರು. ತಮ್ಮ ಸಂಚು ಸಾಧನೆಗಾಗಿ ಹಣದ ಅವಶ್ಯಕತೆ ಇರುವ ಕಾರಣ ತಡರಾತ್ರಿ ಸಂಚಾರ ಮಾಡುವವರನ್ನು ಮತ್ತು ಶ್ರೀಮಂತರನ್ನು ದರೋಡೆ ಮಾಡುತ್ತಿದ್ದರು ಎನ್ನಲಾಗಿದೆ. ಇದರಂತೆ ಕುಲಶೇಖರ ಮತ್ತು ನೀರು ಮಾರ್ಗದಲ್ಲಿ ದ್ವಿಚಕ್ರ ವಾಹನಗಳನ್ನು ಅಡ್ಡಗಟ್ಟಿ ದರೋಡೆ ಮಾಡಿದ್ದರು. ಸದ್ಯ ಆರೋಪಿಗಳಿಂದ ದರೋಡೆ ಮಾಡಿದ 2 ದ್ವಿಚಕ್ರ ವಾಹನ, ಹಣ, ಮೊಬೈಲ್ ಫೋನ್, ಚಾರ್ಜರ್ ಮತ್ತು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನನ್ನ ಕೆಲಸದಿಂದ ವಾಪಸ್ಸು ಮನೆಗೆ ಬರ್ತಿದ್ದಂಥ ಒಬ್ಬ ವ್ಯಕ್ತಿಗೆ ಅಡ್ಡ ಹಾಕ್ಬಿಟ್ಟು ಒಂದು ಹೊಡೆದು ಒಂದು ಬೈಕ್ ಕಿತ್ಕೊಂಡು ಹೋಗಿದ್ರು. 4 ಜನ ಒಂದು ಕೃತ್ಯದಲ್ಲಿ ಭಾಗಿಯಾಗಿತ್ತು ಅಂತಂದು ನನಗೆ ಮಾಹಿತಿ ನೀಡಲಾಗಿತ್ತು. ಅದ್ರ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದೆ. ಅದೇ ರೀತಿ ನೆಕ್ಸ್ಟ್ ಡೇ ಸಿಮಿಲರ್ ಮೋಡಸಲ್ಲಿ ಕಂಕನಾಡಿ ವ್ಯಾಪ್ತಿಯಲ್ಲಿ ಬರುವಂಥ ಕುಲಶೇಖರ ಹತ್ತಿರ ಅಲ್ಲಿ ಕೂಡ ಒಂದು 2 ವೀಲರ್ ಗಾಡಿಯನ್ನು ಅಡ್ಡಗಟ್ಟಿಟ್ಟು ಸುಮಾರು 4 ಜನ ಬೈಕು, ಅವರ ಪ್ರತಿಯೊಂದು ಮೊಬೈಲು, ಹಣ ಮತ್ತು ಅವರಿಗೆ ಅವ್ರಿಗೆ ಬಿಲಾಂಗ್ ಆಗುವಂಥ ಕೆಲವು ವಸ್ತುಗಳು ಸಂಪೂರ್ಣವಾಗಿ ಎಲ್ಲವನ್ನು ದೋಚಿಕೊಂಡು ದರೋಡೆ ಮಾಡಿಕೊಂಡು ಓಡಿ ಹೋಗಿತ್ತು. ಒಟ್ಟು 2 ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ನಮಗೆ ಸಿಕ್ಕಂಥ ಕೆಲವು ಲೀಡ್ಸ್, ಕ್ಲೂ ಏನಿತ್ತು ಅದ್ರ ಮೇಲೆ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಹಲವಾರು ಠಾಣೆಗಳಲ್ಲಿ ರೌಡಿ ಶೀಟರ್ಸ್ ಆಗಿರುವಂಥವ್ರು ಮತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಒಬ್ಬ ವ್ಯಕ್ತಿದು ಲೀಡ್ ಸಿಕ್ತು. ನಂತರ ಅವನ್ನ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಒಟ್ಟು 4 ಜನರನ್ನು ನಾವೀಗ ಅರೆಸ್ಟ್ ಮಾಡಿದ್ದೀವಿ. ಇವರ ಹೆಸರುಗಳು: ಒಬ್ಬ ದೀಕ್ಷಿತ್, 2ನೇ ಚಂದ್ರ ಅಲಿಯಾಸ್ ಚಂದ್ರಹಾಸ್, ಆಮೇಲೆ ಪ್ರಜ್ವಲ್ ಅಲಿಯಾಸ್ ಹೇಮಚಂದ್ರ, ಸಂತೋಷ್ ಪೂಜಾರಿ ಅಲಿಯಾಸ್ ನಾಯಿಸಂತು ಅಂತ ಕರೆಯೋದು ಅವರ ಸರ್ಕಲ್ಗಳಲ್ಲಿ.